సొల్మెలు నమ్మకుడ్ల తుಳು వార్ತೆలు యాను డాక్టర్ ప్రియా హరీష్ ಇತ ಮುಖ್ಯಾಂಶలు. ಉಳ್ಳಾಲ ಬೀಚುಡು 4 ವರ್ಷದ ಪೊಣ್ಣನ ಕಡಲು ಸೇರಿಡಿದು ಬಚಾವ್ ಮಲ್ತಿನ ಉಳ್ಳಾಲ ಗೃಹ ರಕ್ಷಕ ದಳತ ಪ್ರಸಾದ್ ಸುವರ್ಣರೆಗೂ ಮೆಚ್ಚುಗೆದ ಮರ್ಯಾದೆ. ಗೃಹ ರಕ್ಷಕ ದಳಕ್ಕೂ ತಿರುಗಾಟದಕ್ಲಿನ ಜವಾಬ್ದಾರಿ ಉಂಡು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್. ರಡ್ಡನೇ ವಾರಗೂ ಪದ್ಯ ದಿನ ನಮ್ಮ ಕುಡ್ಲ ಟಾಕೀಸ್ ಪೆಪ್ಪೆರೆರೆ ಪೆರೆರೆರೆ ಸಿನಿಮಾ ಸುರುತ ವಾರಡು ಕೇಂದಿನ ಪ್ರಶ್ನೆಲಿಗ ಗೆಂದಿನಕ್ಲಿಗ ಇನಾಮು ಕೊರ್ಪುನ ಲೇಸ್. ದೌರ್ಜನ್ಯ ನಡಪಾಯಿನ ಉಳ್ಳಾಲ ಪೊಲೀಸರಿಗೂ ವಿರೋಧ ಕುಡ್ಲಡ ಕ್ಯಾಂಪಸ್ ಫ್ರಂಟ್ ಪ್ರತಿಭಟನೆ. ಬ್ರಹ್ಮಕಲಶದ ಸಂಕಲ್ಪ ನಮ್ಮ ಮಲ್ತಂಡಲ ಅವೇನದೆತ್ತೊನ್ನ ಈಚೆನ ಭಗವಂತೆ ತೋಜಾವಡು ಶಕ್ತಿನಗರ ಗೋಪಾಲಕೃಷ್ಣ ದೇವಸ್ಥಾನಡು ಬ್ರಹ್ಮಕಲಶದ ಲೆಪ್ಪೊಲೆ ಬಿಡುಗಡೆ. ವಾರ್ತೆದ ವಿವರ. ದಕ್ಷಿಣ ಕನ್ನಡ ಬೀಚ್ಲೆಗ್ ತಿರ್ಗಾಟಗು ಬರ್ಪುನಕ್ಲಿಡ್ ಕೆಲವಿರು ಮನಸ್ಸು ಒಡೆಗಾಪೋದು ಅಪಾಯಗೂ ಒಯ್ತೊನ್ವಿರ ಅಂಚಿನಕ್ಲಿನ ಬಚಾವ್ ಮಲ್ತದು ಜಾಗ್ರತೆ ಪನ್ಪುನ ಮಲ್ಲ ಜವಾಬ್ದಾರಿ ಗೃಹ ರಕ್ಷಕ ದಳ ಬೊಕ್ಕ ಪೌರ ರಕ್ಷಣಾ ಕೂಟಗೂ ಉಂಡು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಮುಖ್ಯಸ್ಥರು ಡಾಕ್ಟರ್ ಮುರಳಿ ಮೋಹನ್ ಚುಮ್ತಾರ್ ಪಂತೆರ. ಐತಾರ ಉಳ್ಳಾಲ ಬೀಚುಡು 4 ವರ್ಷದ ಪೊಣ್ಣು ಬಾಲೆನು ಕಡಲಿಡಿದು ಬಚಾವ್ ಮಲ್ತಿನ ಉಳ್ಳಾಲ ಗೃಹ ರಕ್ಷಕ ದಳತ ಪ್ರಸಾದ್ ಸುವರ್ಣರೆಗೂ ಮೆಚ್ಚುಗೆದ ಮರ್ಯಾದೆ ಮಲ್ತದು ಆರ್ಪಾತಿರಿಯರು. ಉಳ್ಳಾಲ ಬೀಚ್ಡ್ 4 ವರ್ಷದ ಪೊಣ್ಣನು ಕಡಲ್ಡ್ ಬಚಾವ್ ಮಲ್ತಿನ ಉಳ್ಳಾಲ ಗೃಹ ರಕ್ಷಕ ದಳತ ಪ್ರಸಾದ್ ಸುವರ್ಣರಿಗೂ ಮೆಚ್ಚುಗೆದ ಮರ್ಯಾದೆ ಸೋಮವಾರ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ವತಿಡ್ದು ಕುಡ್ಲ ಮೇರಿ ಹಿಲ್ಲದ ಗೃಹ ರಕ್ಷಕ ದಳತ ಆಫೀಸ್ ಅಟ್ಟಣೆ ಮಲ್ತದಿತ್ತರು. ಗೃಹ ರಕ್ಷಕ ದಳತ ಜಿಲ್ಲಾ ಮುಖ್ಯಸ್ಥರು ಬೊಕ್ಕ ಪೌರ ರಕ್ಷಣಾ ತಂಡದ ಮುಖ್ಯ ಪಾಲಕರು ಡಾಕ್ಟರ್ ಮುರಳಿ ಮೋಹನ್ ಚೊಂತಾರ್ ಪಾತಿರದು ದಕ್ಷಿಣ ಕನ್ನಡ ಜಿಲ್ಲೆದ ಬೀಚ್ಲೆಗ್ ಏತೂ ಜನ ತಿರ್ಗಾಟಗು ಬರಂದುಲ್ಲಿರು ಅವಳು ಮನಸ್ಸು ಓಡಿಗಾಪೋದು ಅಪಾಯನು ಒಯ್ತೊನ್ವೇರು. ತಿರ್ಗಾಟ ತಕ್ಲೆಗ್ ಜಾಗ್ರತೆ ಪಂಡದು ಬಚಾವ್ ಮಲ್ಪನ ಜವಾಬ್ದಾರಿ ಜಿಲ್ಲಾ ಗೃಹ ರಕ್ಷಕ ದಳ ಬೊಕ್ಕ ಪೌರ ರಕ್ಷಣಾ ಕೂಟಗೂ ಉಂಡು. ಜಿಲ್ಲಾಧಿಕಾರಿನ ಮಾರ್ಗದರ್ಶನಡು ಜಿಲ್ಲಾ ಗೃಹ ರಕ್ಷಕ ದಳ ಭಾರಿ ಉಮೇದಿರು ಕೆಲಸ ಮಲ್ತೊಂದುಂಡು ಬಂಡೇರು. ಬೀಚ್ಗಳಲ್ಲಿ ಪ್ರವಾಸಿಗರು ನೀರಿಗೆ ಬಿದ್ದಾಗ ಅವರನ್ನ ರಕ್ಷಣೆ ಮಾಡುವುದು. ನಿನ್ನೆ ದಿನ ಹಾಸನದ ಒಬ್ಬರು ತಂದೆ ಮತ್ತು ಮಗಳು ಬೀಚಲ್ಲಿ ಆಟ ಆಡ್ತಾ ಮಗು ನೀರಿನ ಸೆಳೆತಕ್ಕೆ ಸಿಕ್ಕಿ ಪ್ರಾಣಕ್ಕೆ ತೊಂದರೆ ಆದಾಗ ಅಲ್ಲಿ ಅದನ್ನು ನೋಡ್ತಾ ಇದ್ದಂತಹ ನಮ್ಮ ಪ್ರಸಾದ್ ಸುವರ್ಣ ಅವರು ಜೀವದ ಹಂಗನ್ನು ತೊರೆದು ನೇರವಾಗಿ ಸಮುದ್ರಕ್ಕೆ ಧುಮುಕಿ ಆ ಮಗುವನ್ನು ದಡಕ್ಕೆ ಸೇರಿಸಿ ಒಂದು ಮಗುವಿನ ಜೀವವನ್ನು ಉಳಿಸಿರುತ್ತಾರೆ. ಇದೊಂದು ಅವರ ಒಂದು ಪ್ರಸಂಗವಾದ ತಾನೆ. ಆ ಟೈಮ್ನಲ್ಲಿ ಅವರಿಗೆ ತಕ್ಷಣವೇ ಮಗುವಿನ ರಕ್ಷಣೆ ಮಾಡಬೇಕು ಅಂತೇಳಿ ಹೊಡೆದು ಮಗುವಿನ ರಕ್ಷಣೆ ಮಾಡಿರುವಂಥದ್ದು ಬಹಳ ಸಂತಸದ ವಿಚಾರ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪ್ರವಾಸಿಗರ ಸ್ವರ್ಗ. ಇಂತಹ ಬರುವ ಪ್ರವಾಸಿಗರನ್ನು ರಕ್ಷಣೆ ಮಾಡುವುದು ನಮ್ಮ ಜಿಲ್ಲಾಡಳಿತದ ಹೊಣೆ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಈ ಹಿಂದೆಯೂ ಬಹಳಷ್ಟು ಪ್ರವಾಸಿಗರ ರಕ್ಷಣೆಯನ್ನು ಮಾಡಿರುತ್ತಾರೆ. ನಿನ್ನೆ ಸಹ ಒಂದು ಮಗುವಿನ ಜೀವ ಉಳಿಸಿದ್ದಾರೆ. ಸೊ ಇವರ ಕಾರ್ಯಕ್ಷಮತೆಯನ್ನು ಮೆಚ್ಚಿ ಇವರನ್ನು ನಗದು ಬಹುಮಾನಕ್ಕಾಗಿ ಮಾನ್ಯ DGP ಅವರಿಗೆ ನಾನು ಇವತ್ತಿನ ದಿವಸ ಅವ್ರನ್ನ ಶಿಫಾರಸು ಮಾಡಿದ್ದೇನೆ. ಇಂತಹ ಗೃಹ ರಕ್ಷಕರನ್ನು ಗುರುತಿಸಿ ಗೌರವಿಸಿ ಸಮಾಜ ಗೌರವಿಸಬೇಕು. ಇಂತಹ ಗೃಹ ರಕ್ಷಕರು ನಮ್ಮ ಇಲಾಖೆಯ ದೊಡ್ಡ ಆಸ್ತಿ. ಐತಾರ ಬಯ್ಯಗ್ ಹಾಸನದ ವ್ಯಕ್ತಿ ತನ್ನ ಪೊಣ್ಣು ಮಗಳಿಡ ಗೊಬ್ಬೊಂದಿಪ್ಪುನಗ 4 ವರ್ಷದ ಪೊಣ್ಣನು ಕಡಲ್ದ ಸೆರೆ ಒಯ್ತದ ಅಪಗ ಅವಳು ಇತ್ತನ ಪ್ರಸಾದ್ ಸುವರ್ಣ ಜೂವದ ಆಸೆ ಬಿಡ್ತು ಕಡಲ್ಗ್ ಲಾಕಿದ್ ಪೊಣ್ಣನು ಬಚಾವ್ ಮಲ್ತದಿರು. ಅರೆಗ್ ಡಾಕ್ಟರ್ ಮುರಳಿ ಮೋಹನ್ ಚುಂತರ್ ತಮ್ಮನದ ಮರ್ಯಾದೆ ಮಲ್ತದು. ಪ್ರಸಾದ್ ಸುವರ್ಣೆರಡ ಪುದರನು ವಿಶೇಷ ಪಣವ್ ಇನಾಮುಗು ಆರಕ್ಷಕ ಮಹಾನಿರ್ದೇಶಕರು ಗೃಹ ರಕ್ಷಕ ದಳದ ನಿರ್ದೇಶಕರು ಬೊಕ್ಕ ಪೌರ ರಕ್ಷಣೆ ಬೆಂಗಳೂರದ ನಿರ್ದೇಶಕರಿಗೂ ಶಿಫಾರಸು ಮಲ್ತನೆಂದು ಪಂಡೇರು. ಗೃಹ ರಕ್ಷಕ ದಳದ ಆಫೀಸ್ ಮುಖ್ಯಸ್ಥರು ರತ್ನಾಕರ್ ಉಳ್ಳಾಲ, ಘಟಕದ ಸುನಿಲ್ ಕುಮಾರ್, ಸುನಿಲ್ ಪೂಜಾರಿ, ದಿವ್ಯ ಪೂಜಾರಿ, ದಿವಕರ್ ಸುಲೋಚನಾ, ಜಯಲಕ್ಷ್ಮಿ ಒಟ್ಟುಗಿತ್ತಿರು. ನಮ್ಮ ಕುಡ್ಲ ಟಾಕೀಸ್ ಐತಾರ ರಡ್ಡನೇ ವಾರಗೂ ಪದ್ಯದೇತನ ಪೆಪ್ಪರೆರೆ ಪೆರೆರೆರೆ ರಡ್ಡನೇ ವಾರದ ಪ್ರದರ್ಶನ ನಡೆತನ. ಸುರುತ ವಾರ ಕೇಂದಿತ್ತಿನ ಪ್ರಶ್ನೆಲಿಗೂ ಜವಾಬು ಕುರ್ನಕ್ಲಿಗೂ ಇನಾಮ್ಲೇನು ಪಟ್ಟಣ. ವಸಂತ ಕುಂದರ್, ಕಿಶೋರ್ ಕೊಟ್ಟಾರಿ, ಶೋಭರಾಜ್ ಪಾವೂರು ಇಂಚ ಕಲಾವಿದರು ನಿರ್ದೇಶಕರು ಪಾಲ್ಗೊಂಡಿರ. ನಮ್ಮ ಕುಡ್ಲ ಟಾಕೀಸ್ಡ್ ಐತಾರ ಪೆಪ್ಪೆರೆರೆ ಪೆರೆರೆರೆ ತುಳು ಪೊಸ ಸಿನಿಮಾ ರಡ್ನೇ ವಾರದ ಪ್ರದರ್ಶನ ಆದು ಮೂಡ್ದು ಬೈದಂಡು. ಸಿನಿಮಾಗೂ ಸಂಬಂಧಪಟ್ಟದು ಸುರುತ ವಾರ ಕೇನ್ನ ಪ್ರಶ್ನೆಲಿಗೂ ಜವಾಬು ಕೊರ್ನಕ್ಲಿಗೂ ಇನಾಮು ಕೊರ್ಪುನ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತಂಡು. ಬಿನ್ನೆರಿನ ಸೇರಿಗೆಡು ಗೆಂದಿನಕ್ಲಿಗೂ ಇನಾಮುಳೇನು ಪಟ್ಟಂಡು.
ಟೆಲಿವಿಷನ್ ಕೇಬಲ್ ನೆಟ್ವರ್ಕ್ ಯಜಮಾನರು ವಸಂತ್ ಕುಂದರ್, ತುಳು ಸಿನಿಮಾ ತಯಾರ್ ಮಲ್ಪುನ ಕಿಶೋರ್ ಕೊಟ್ಟಾರಿ, ಸಿನಿಮಾ ಕಲಾವಿದರು ನಿರ್ದೇಶಕರು ಶೋಭರಾಜ್ ಪಾವೂರು, ಅಂಚನ್ ಗಾರ್ಮೆಂಟ್ಸ್ದ ಪ್ರಕಾಶ್ ಅಂಚನ್, ಕಲಾವಿದರು ಮೈತ್ರಿ ಎಂ, ಜಯಕಿರಣ ಪತ್ರಿಕೆದ ಬಾಳ ಜಗನ್ನಾಥ್ ಶೆಟ್ಟಿ ಪಾಲ್ದೆತ್ತುಂಡರು. ನಮ್ಮ ಕುಡ್ಲ ದಕ್ಕಲು ಹೊಸ ಒಂಜಿ ನಮ್ಮ ಕುಡ್ಲ ಟಾಕೀಸ್ ಪನ್ಪಿನ ಚಾನಲ್ನು ಓಪನ್ ಮಂತಿದ್ದೇರು. ಇಂದು ಬಾರಿ ವೀಕ್ಷಕರಿಗಳೆಡ್ಡೆ ನಮ್ಮ ಪ್ರೊಡ್ಯೂಸರ್ನಕ್ಲೆಗ್ಲ ಬಾರಿ ಖುಷಿತ ವಿಷಯ ದಯಪಂಡ ವೀಕ್ಷಕರಿಗ್ಲ ಐತೆ 114 ಫಿಲ್ಮು ನೆಟ್ಟು ದುಮ್ಮುರ್ದಿಂಚ ತುಯ್ಯರ ಆಪುಜಿ ವೀಕ್ಷಕರ ಪನ್ನಂಡ ಐಲ್ನ ದುಂಬುದ ಪಿಕ್ಚರ್ನ ನಮ್ಮ ಕುಡ್ಲ ಚಾನಲ್ಡ್ ಪಾಡುವೆರು. ಅಂಚೆನೆ 114 ಪಿಕ್ಚರ್ ತೋಡಂಡಲ ಇಂದೊಂಜಿ ನಮ್ಮ ಕುಡ್ಲ ಟಾಕೀಸ್ ಬಾರಿ ಒಂಜಿ ವಿಶೇಷ ಅಂದು ಪಂಪುನ ಒಂಜಿ ಟಾಕೀಸ್ ಪೋಣದಂಡ ಪೂರೆಲಿಲ್ಲ ಫ್ಯಾಮಿಲಿ ಪೂರೆಲ್ಲ ಪೋಪುಜೇರು ದಯ ಪಂಡ ಪ್ರಾಯದಕ್ಲೆನ್ ಪೂರ ಅಲ್ಲೆ ತೋಪಾರ ಬಂಗ ಆಪುಂಡು ಅಂಚಿನ ಆ ಉದ್ದೇಶದ ನಿತ್ತ ಮಂತಿನ ಅಂಚೆ ಪೂರ ರೀಚ್ ಆವೊಂದುಂಡ ಐಕೆ ಸುರುಕೊಂಜಿ ನಮ್ಮ ಕುಡ್ಲ ಟಾಕೀಸ್ಗೆ ಥ್ಯಾಂಕ್ ಯು ಪನೊಂದುಲ್ಲೆ ಬೊಕೊಂಜಿ ಥ್ಯಾಂಕ್ ಯು ದಯ ದಾದ ಪನೊಂದು ಪಂಡ ಎಂಕೊಂಜಿ ಈತಟ ಮೂವಿ ಮಂತಿನೆಟ್ಟು ಎನ್ನ ರೋಲ್ ಒಂದೊಂಜಿ ಕ್ಯಾರೆಕ್ಟರ್ ಪಂಡೆ ಬಲ್ಲಿ ಪಂಡೇರ್ ಸರ್ ತೂದಯಕ ನಿಕ್ಲೆ ಗೊತ್ತಾಪುಂಡು ಫಸ್ಟ್ ಸೋಬ್ಯನ್ನಾಗ ಈ ಒಂಜಿ ಕ್ಯಾರೆಕ್ಟರ್ ಎರ್ನ ಮೈಂಡ್ ಕತೆ ಬರನ ಬೈದಿನೇಕ್ ಒಂಜಿ ಮಲ್ಲ ಥ್ಯಾಂಕ್ಸ್ ಪನೊಂದುಲ್ಲೆ ಆ ಒಂಜಿ ಕ್ಯಾರೆಕ್ಟರ್ ಬೈದಿನೇಕ್ ಬೊಕೊಂಜಿ ಆ ಕ್ಯಾರೆಕ್ಟರ್ ಎಂಕೆ ಕೊರ್ರೆ ಇರು ಪನ್ಪುನೇಕ್ ಮಲ್ಲ ಥ್ಯಾಂಕ್ಸ್ ಪನೊಂದುಲ್ಲೆ ಅಂಚನೆ ನಮ್ಮ ನಿಶಾನ್ ಭಂಡಾರಿ ಎಂಕ್ಲ ಪ್ರೊಡ್ಯೂಸರ್ ಎಲ್ಲ ಥ್ಯಾಂಕ್ ಯು ಪನೊಂದುಲ್ಲೆ ಎಂಕೊಂಜಿ ಎಡ್ಡೆ ರೋಲ್ ಕೊಡ್ತೇರು ಎಡ್ಡೆ ಕ್ಯಾರೆಕ್ಟರ್ ಕೊಡ್ತೇರು ಮೂವಿ ತೂಯಿನಕ್ಲಂತೂ ಮಸ್ತ್ ಜನ ಐತೆ ನಮ್ಮ ಕುಡ್ಲ ಟಾಕೀಸಡ್ ಅಂಚನೆ ಎಂಕ್ಲ OTT ಪ್ಲಾಟ್ಫಾರ್ಮ್ ತೂಯಿನಕ್ಲ ಬಗ್ಗೆಲ್ಲ ಐತ ಬಗ್ಗೆ ಎಡ್ಡೆ ಒಪಿನಿಯನ್ ಕೊರೊಂದುಲ್ಲೇರು ಇತ್ತೆ ಎಂಕುಲ್ ಮಲ್ತಿನ ಕೊರೋನಾ ಟೈಮ್ ದಾತ್ರ ಈ OTT ಇಂದು ದಾದ ರಿಲೀಸ್ ಮಲ್ತಾ ಎಂಕ್ಲಿಗೆ ಥಿಯೇಟರ್ ರಿಲೀಸ್ ಮನ್ಪೆರ ಆಯ್ಜಿ ಅಪ್ಪಗನೆ ಒಂಜಿ ಬೆನ್ನೆಲುಬು ಲೆಕ್ಕ ತಿಕ್ಕಿನ ಎಂಕ್ಲೆಗ್ ಕುಡ್ಲ ಟಾಕೀಸ್ ಸೊ ಐಕ್ ಮಸ್ತ್ ಥ್ಯಾಂಕ್ಸ್ ಪನೊಂದುಲ್ಲ ಇತ್ತೆ ಇಜ್ಜಿನ ಎಂಕ್ಲೆಗ್ ಮಸ್ತ್ ಬಂಗ ಆತು ಎಂಕುಲ್ ಮಲ್ತಿನ ಒಂಜಿ ಶ್ರಮನ ಒಂಜಿ ಪ್ರೀತಿಡ್ ಮೋಕೆಡ್ ಮಲ್ತಿನ ಒಂಜಿ ಮೂವಿ ತೂವಂದಿ ಲೆಕ್ಕ ಆಂಡಾ ಪಂದ್ ಒಂಜಿ ಬೇಜಾರ್ಲ ಇತ್ತುಂಡು ಅಂಚ ಐಕೊಂಜಿ ಮಲ್ಲ ಥ್ಯಾಂಕ್ಸ್ ಬೊಕ ಅಂಚನೆ ಇತ್ತಲೆ ಯಾನ್ ಪನ್ಪಿನೆ ಆತೆ ಮೂವಿ ತೂಲೆ ಒಂಜಿ ಎಡ್ಡೆ ಮೆಸೇಜ್ ಉಂಡು ಅವು ಏರೆಡ್ ದಾತ್ರ ಅವು ತಿಕ್ಕುನ ಮೆಸೇಜ್ ಉಂದು ಯಾನ್ ಇತ್ತೆ ಪನ್ಪುಜ ಅವು ಐತ ರಸ ಪೋಪುಂಡು ಸೊ ಎಡ್ಡೆ ಮೆಸೇಜ್ ಉಂಡು ಜನಕ್ಲಿಗ್ ಈ ಮೂವಿಡ್ ದಾತ್ರ ಎಡ್ಡೆ ಕಾಮಿಡಿ ಉಂಡು ಮೆದ್ನ ಶೋಭಣ್ಣನ ಟ್ಯಾಲೆಂಟೆಡ್ ಆರ್ ಬರೆತಿನ ಕತೆ ಅವಡ್ ಪೂರ ಒಂಜಿ ಸಿಂಪಲ್ ಆದ ತೋಜಾಯಿನ ಕಾಮಿಡಿ ಎಡ್ಡೆ ತೆಲಿಕೆ ಬರ್ಪುನಂಚಿನ ಒಂಜಿ ಬಾರಿ ಎಡ್ಡೆ ಕಾಮಿಡಿ ಉಂಡು ಅಂಚನೆ ನಾನೊಂಜಿ ಮೇಯ್ನ್ ವಿಷಯದಾದ ಪನ್ಪೆ ಪಂಡ ಒಂಜಿ ಫ್ಯಾಮಿಲಿ ನಮ್ಮ ಐತೆ ಪಪ್ಪ ಅಮ್ಮ ಜೋಕುಲು ಅಜ್ಜ ಅಜ್ಜಿ ಮಾತೆಲ್ಲ ಒಟ್ಟು ಕುಲ್ದು ತೂಪುನಂಚಿನ ಮೂವಿ ಒವ್ವೆ ಒಂಜಿ ಡಬಲ್ ಮೀನಿಂಗ್ ಜೋಕ್ಸ್ ಅವಡ್ ದಾಲ ಇಜ್ಜಿ ಮಾತೆಲ್ಲ ಒಟ್ಟಿಗೆ ಕುಲ್ದು ಶೋ ಕುಡ್ತು ಒಂದು ಒಂಜಿ ಎಂಟರ್ಟೈನ್ಮೆಂಟ್ ನಮಕ್ ಪಡೆಯೋನೊಲಿ. ನಮ್ಮ ಕುಡ್ಲದ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೆರ, COO ಕದ್ರಿ ನವನೀತ್ ಶೆಟ್ಟಿ ಒಟ್ಟುಗಿತ್ತರು. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ರಾಜಡೋರ್ಮಿಡ್ ನಡಪಾದುಪ್ಪುನ ಝೀರೋ ಡ್ರಾಪ್ಔಟ್ ಅಭಿಯಾನ ಮುಗಿತದು ಪೋಂದುಪ್ಪುನಗ ತೊಕ್ಕೊಟ್ಟು ಕಲ್ಲಾಪುಡು ಗಾಂಜಾ ಅಭ್ಯಾಸದಕ್ಕಲು ಸಂಘಟನೆದ ನಾಯಕರಿಗೂ ಪೆಟ್ಟು ಪಾಡ್ದಿನ ದೂರು ಎದುರಾತಂಡ ಜಾಗೆಗೆ ಬತ್ತಿನ ಉಳ್ಳಾಲ ಪೊಲೀಸರು ಕ್ಯಾಂಪಸ್ ಫ್ರಂಟ್ ದಾಖಲೆಯನ್ನು ಬಂಧನ ಮಲ್ತದ ದೌರ್ಜನ್ಯ ನಡಪಾದಿರಂದು ವಿರೋಧ ತೋಜಾದು ಕುಡ್ಲದ ಜ್ಯೋತಿ ಸರ್ಕಲ್ ದಲ್ಪ ಪ್ರತಿಭಟನೆ ಮಲ್ತದೇರೋ. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ರಾಜ್ಯದೊರ್ಮಿಡ್ ನಡಪಾವೊಂದುಪ್ಪುನ ಝೀರೋ ಡ್ರಾಪ್ಡ್ ಅಭಿಯಾನ ಮುಗಿತದು ವಾಪಸ್ ಪೋವೊಂದುಪ್ಪುನಗ ತೊಕ್ಕೊಟ್ ಕೈತಲ್ದ ಕಲ್ಲಾಪುಡು ಗಾಂಜಾ ಅಭ್ಯಾಸದಕಲು ಕ್ಯಾಂಪಸ್ ಫ್ರಂಟ್ ಆಫ್ ನಾಯಕರಿಗೂ ಪೆಟ್ಟು ಪಾಡ್ದಿನ ದೂರು ಕೇಂದ್ರ ಬೈತಂಡು ಅಪಗ ಜಾಗೆಗ್ ಬತ್ತಿನ ಉಳ್ಳಾಲ ಪೊಲೀಸರು ಏರೆಗ್ ಪೆಟ್ಟು ಬೂರ್ದುಂಡ ಅಕ್ಲೆನೆ ಬಂಧನ ಮಲ್ತದು ಪೊಲೀಸ್ ಸ್ಟೇಷನ್ಗೂ ಕೊನದು ದೌರ್ಜನ್ಯ ನಡಪಾದೇರು ಪಂದಲ ದೂರು ಕೇಂದ್ರಂಡು ಇಂದಕ್ಕೆ ಇರೋದ ಮಲ್ತದು ಪೊಲೀಸರ್ನ ಮಿತ್ತು ಕ್ರಮ ದೆತ್ತುನುಡು ಪಂದು ಒತ್ತಾಯ ಮಲ್ತದು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದಕ್ಕಲು ಕುಡ್ಲದ ಜ್ಯೋತಿ ಸರ್ಕಲ್ ದಲ್ಪ ಪ್ರತಿಭಟನೆ ಮಲ್ತೆರು. जिंदाबाद 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 कैंपस फ्रंट जिंदाबाद कैंपस फ्रंट जिंदाबाद न्यायದ ಹಾದಿಯ ಬದಿಗೆ ಇಟ್ಟು ಆರ್ಎಸ್ಗಾಗಿ ಪಣ ತೊಟ್ಟು ನಾಯಕರಿಗೆ ಹಲ್ಲೆ ನಡೆಸಿ ಯಾರನ್ನ ಮೆಚ್ಚಿಸಿ ಹೊರಟಿರುವಿರಿ ಸಂಘಿ ಗುಲಾಮರಾಗದಿರಿ
ಪ್ರತಿಭಟನೆಡು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ರಾಜ್ಯ ಸಮಿತಿ ಸದಸ್ಯರು ಸಾದಿಕ್ ಪಾತಿರ್ದು ಗಾಂಜಾ ಅಭ್ಯಾಸದ ಕುಲು ಬೊಕ್ಕ ತಪ್ಪು ಮಲ್ತಿನ ಪೊಲೀಸರನ್ನ ಮಿತ್ತು ಕಠಿಣ ಕ್ರಮ ದೆತೊಂದು ನ್ಯಾಯ ಒದಗಾವಡು ಪಂದು ಒತ್ತಾಯ ಮಲ್ತಿರು. ಇಲ್ಲಿ ಮುಂಚೆ ಇಂಥ ಹಲವಾರು ಸನ್ನಿವೇಶಗಳು ನಡೆದಂತಹ ಸಂದರ್ಭದಲ್ಲಿ ನಮ್ಮ ಕಮಿಷನರ್ ಸರ್ ಅವರು ನಮಗೆ ಬೇಕಾದ ನ್ಯಾಯದ ಪರವಾಗಿ ನಿಂತು ನಮಗೆ ನ್ಯಾಯವನ್ನು ತೆಗೆದುಕೊಟ್ಟಿದ್ದಾರೆ. ಅವರ ಮೇಲೆ ಏನು ಗೌರವ ಇರುವುದಕ್ಕಿದ್ದಾಗಿದ್ದೆ ಇವತ್ತು ನಾವು ಸಿಂಬಾಲಿಕ್ ಆದಂತಹ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನು ನಾವು ಯಾಕೆ ಇದನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಯಾವನೇ ಒಬ್ಬ ಪೊಲೀಸ್ ಒಬ್ಬ ಅಮಾಯಕ ವಿದ್ಯಾರ್ಥಿಯ ಮೈಯನ್ನು ಮುಟ್ಟುವಾಗ ಪ್ರತಿಯೊಬ್ಬನಿಗೂ ಅದೊಂದು ಪಾಠವಾಗಿರಬೇಕು ಅಂತ ಹೇಳುವಂಥ ಉದ್ದೇಶದಿಂದಾಗಿರುತ್ತೆ ನಾವು ಇದನ್ನು ಮಾಡ್ತಾ ಇರೋದು. ಅದಕ್ಕೆ ನಾನು ಗೌರವಾನ್ವಿತ ಕಮಿಷನರ್ ಸಾರಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು, ಯಾರು ರೇವಣ್ಣ ಸಿದ್ದಪ್ಪ ಇದ್ದಾನ, ರಮೇಶ್ ಇದ್ದಾನ, ಅಥವಾ ಯಾರು ಅಲ್ಲಿರುವಂತಹ ಮಂಜಣ್ಣ ಎಎಸ್ಐ ಇದ್ದಾನ, ಅಥವಾ ಕೆಲವೊಂದು ಕಾನ್ಸ್ಟೇಬಲ್ಗಳು CCB ಪೊಲೀಸ್ಗಳು ಯಾರಿದ್ದಾರ ಅವರನ್ನೆಲ್ಲರನ್ನ ಇಮ್ಮಿಡಿಯೇಟ್ ಆಗಿ ಅಮಾನತು ಮಾಡಬೇಕು ಅಂತಾಗಿದೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಬೇಡಿಕೆಗಳು. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ನಾಯಕರು ಕಾರ್ಯಕರ್ತರು ಪಾಲ್ದೆತೊಂಡರು. ಶಕ್ತಿನಗರದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನಡು ಏಪ್ರಿಲ್ 27-25 ಮುಟ್ಟ ಅಷ್ಟಬಂಧ ಬ್ರಹ್ಮಕಲಶ ಬೊಕ್ಕ 21 ಪ್ರತಿಷ್ಠೆದ ವರ್ಷದ ಉಚ್ಚಯ ನಡಪೆರಂಡು. ಆಲೆಕ್ಕುಡು ದೇವಸ್ಥಾನದ ಸಭಾಂಗಣಡು ನಡಪಾಯಿನ ಕಾರ್ಯಕ್ರಮಟ್ಟು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಲೆಪ್ಪೋಲೆ ಬಿಡುಗಡೆ ಮಲ್ತಿರೋ. ಶಕ್ತಿನಗರದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನಡು ಏಪ್ರಿಲ್ 20-25 ಮುಟ್ಟ ಅಷ್ಟಬಂಧ ಬ್ರಹ್ಮಕಲಶ ಬೊಕ್ಕ ಏಪ್ರಿಲ್ 29 ಪ್ರತಿಷ್ಠೆದ ವರ್ಷದ ಉಚ್ಚಯ ನಡಪೆರೆ ಇತ್ತದು. ಆ ಬಗೆಟ್ ದೇವಸ್ಥಾನದ ಸಭಾಂಗಣಡು ಲೆಪ್ಪೋಲೆ ಬಿಡುಗಡೆ ಆಂಡ್ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಲೆಪ್ಪೋಲೆ ಬಿಡುಗಡೆ ಮಲ್ತೆರು. ಗೋಪಾಲಕೃಷ್ಣ ದೇವರ್ನ ಇಂಬುಡ್ದು ಕಾರ್ಯಕ್ರಮ ಪೊರ್ಲುಡ ನಡಪಡು. ಬ್ರಹ್ಮಕಲಶದ ಸಂಕಲ್ಪ ನಮ್ಮ ಮಲ್ತಂಡಲ ಅವೆನು ದೆತ್ತೋನ್ನ ಇಚ್ಚೆನು ಭಗವಂತೆ ತೋಜಾವಡು ಅಂಚಾಂಡ ಭಕ್ತರಿಗೆ ಲೆಪ್ಪೋಲೆ ಕೊರಡುಂದಿಜ್ಜಿ ಆರೆ ಮಾತೆರೆನ್ಲ ಲೆಪ್ಪೇರು ಪಂದು ನಳಿನ್ ಕುಮಾರ್ ಕಟೀಲ್ ಪಂಡಿರು. ನಮ್ಮ ನಂಬಿಕೆಗಳು ಬಹಳ ಶ್ರೇಷ್ಠವಾದ ಸಂಕಲ್ಪವನ್ನು ನಾವು ಮಾಡ್ಬೋದು. ಬ್ರಹ್ಮಕಲಶ ಮಾಡ್ತೇವೆ ಅನ್ನುವ ಸಂಕಲ್ಪ ಯಾರು ಮಾಡ್ಬೋದು? ನಾವು ಮಾಡ್ಬೋದು, ಭಕ್ತರು ಮಾಡಬೇಕು. ಆದರೆ ಬ್ರಹ್ಮಕಲಶವನ್ನು ಸ್ವೀಕಾರ ಮಾಡ್ತಕ್ಕಂಥ ಇಚ್ಛೆ ಭಗವಂತ ವ್ಯಕ್ತಪಡಿಸಬೇಕು. ಭಗವಂತನಿಗೆ ಇಚ್ಛೆ ಇಲ್ಲ ಇದ್ದರೆ ಯಾವುದನ್ನು ನಾವು ಸಹ ಈಡೇರಿಸಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಉಲ್ಲೇಖ ಮಾಡಿದಕ್ಕೆ ಕೇಳಿದ್ರೆ ಸೋಮನಾಥನ ಬ್ರಹ್ಮಕಲಶವು ಕಳೆದ ವರ್ಷ ಆಗಬೇಕಿತ್ತು. ನನಗೇನಿಸಿದೆ ಗೋಪಾಲಕೃಷ್ಣನ ಬ್ರಹ್ಮಕಲಶವು ಕಳೆದ ವರ್ಷ ಅದಕ್ಕಿಂತ ಹಿಂದಿನ ವರ್ಷ ಆಗಬೇಕಿತ್ತು. ಯಾಕೆಂದರೆ 14ನೇ ವರ್ಷ ಆಯಿತು. ಕಟೀಲ್ನ ಬ್ರಹ್ಮಕಲಶ ಮತ್ತು ಶಕ್ತಿನಗರದ ಬ್ರಹ್ಮಕಲಶ ಆಗ ಒಂದೇ ಸಮಯದಲ್ಲಿ ಆಗಿತ್ತು. ಕಳೆದ ವರ್ಷ ಕೋವಿಡ್ ಬಂತು, ಹಾಗಾಗಿ ಒಂದು ವರ್ಷ ನಾವು ಹಿಂದೆ ಹಾಕಿದ್ದೇವೆ ಅಂತ ಅನ್ನಿಸ್ತದೆ. ಯಾಕೆ? ಭಗವಂತ ಇಚ್ಛೆ ಪಟ್ಟ ನನಗೆ ಈ ವರ್ಷ ಬೇಕು ಅಂತ. ಹಾಗಾಗಿ ಭಗವಂತನ ಇಚ್ಛೆಯ ಪ್ರಕಾರ ಈ ಬ್ರಹ್ಮಕಲಶ ನಡೀತದೆ ಅನ್ನುವಂಥ ವಿಶ್ವಾಸ ನಂದು. ಹಾಗಾಗಿ ಭಗವಂತನ ಇಚ್ಛೆ ಇದ್ದರೆ ಭಕ್ತರಿಗೆ ಆಹ್ವಾನ ಪತ್ರಿಕೆ ಕೊಡಬೇಕು ಅಂತ ಇಲ್ಲ, ಭಗವಂತನೇ ಆಹ್ವಾನ ಮಾಡ್ತಾನೆ ಅಂತ. ಅಷ್ಟಬಂಧ ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ಮೋನಪ್ಪ ಭಂಡಾರಿ ಪಾತಿರ್ದು ಏಪ್ರಿಲ್ 18 ಪುದೆ ಕಾಣಿಕೆ ಕಾರ್ಯಕ್ರಮ ಶುರುವಾಪುಂಡು. ಮಂಗಳಾದೇವಿ ಶರವು ಬೊಕ್ಕ ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನೊಳೆಡ್ದು ಪುದೆ ಕಾಣಿಕೆ ಮೆರವಣಿಗೆ ದೀವೊಂದುಂಡು ಪಂದು ಪಂಡೆರು. ಈ ಒಂದು ಬ್ರಹ್ಮಕಲಶ ತಾರೀಕು 20ರಿಂದ 25ವರೆಗೆ ನಡೀತದೆ. ಅದಕ್ಕೆ ಪೂರ್ವಭಾವಿಯಾಗಿ ಹೊರೆಕಾಣಿಕೆ ಕಾರ್ಯಕ್ರಮ 18ನೇ ತಾರೀಕಿನಂದು ಪ್ರಾರಂಭ ಆಗುತ್ತೆ. ಆ ದಿವಸ ಸಂಜೆ ಮಂಗಳಾದೇವಿಯಿಂದ, ಶರವು ಮಹಾಗಣಪತಿ ದೇವಾಲಯದಿಂದ ಹಾಗೂ ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನ ಈ ಮೂರೂ ಕಡೆಯಿಂದ ಹೊರೆಕಾಣಿಕೆ ಮೆರವಣಿಗೆ ಹೊರಟು ಬಂಟ್ಸ್ ಹಾಸ್ಟೆಲ್ ಮೈದಾನದಲ್ಲಿ ಸಂಯೋಜನೆಗೊಂಡು ಅಲ್ಲಿಂದ ನೇರವಾಗಿ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಬಂದು ಇಲ್ಲಿ ಆ ದಿವಸ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. 24ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪರವರು ಬರ್ತೇನೆ ಎಂದು ಒಪ್ಪಿಕೊಂಡಿದ್ದಾರೆ. ಉದ್ಘಾಟನೆಯನ್ನು 20ನೇ ತಾರೀಕಿನಂದು ಕೇಂದ್ರದ ರಾಸಾಯನಿಕ ಗೊಬ್ಬರ ಸಚಿವರಾದಂಥ ಸದಾನಂದ ಗೌಡರು ನೆರವೇರಿಸಲಿದ್ದಾರೆ. ಆ ದಿವಸ ನಮ್ಮ ಜಿಲ್ಲೆಯ ಸಚಿವರಾದಂಥ ಅಂಗಾರವರು ಉಪಸ್ಥಿತಿರ್ತಾರೆ.
24ರಂದು ಮಾನ್ಯ ಮುಖ್ಯಮಂತ್ರಿಗಳು ಬರುವ ದಿವಸ ನಮ್ಮ ಉಸ್ತುವಾರಿ ಸಚಿವರಾದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು ಉಪಸ್ಥಿತರಿದ್ದಾರೆ. ಆಡಳಿತ ಮುಕ್ತೇಸರರು ಡಾಕ್ಟರ್ ಕೆಸಿ ನಾಯ್ಕ್, ಡಾಕ್ಟರ್ ಅನಂತಕೃಷ್ಣ ಭಟ್, ಪುರುಷೋತ್ತಮ್ ಬಕ್ಕ ಊರ್ದ ಮಹಾನಗರ ಪಾಲಿಕೆದ ಸದಸ್ಯರು ಪಾಲ್ದೊಂಡರು. ನಾಟ್ಯ ಬರವು ಕಲ್ತಿನಕಲು ಕಲ್ಪುನಿಟ್ಟು ಮಾತ್ರಾತ್ ಮಾತ ನಮುನೆಡ್ಲ ಸಂಸ್ಕಾರ ಬುಳೆಪ ಒಂದು ದುಂಬು ಪೋಪೆರಂದು ಮೇಯರ್ ಪ್ರೇಮಾನಂದ ಶೆಟ್ಟಿ ಪಂತೆರ ಕುಡ್ಲದಪುರ ಭವನೋಡು ನಡತಿನ ಸನಾತನ ನಾಟ್ಯಾಲಯದ ಸನಾತನ ನೃತ್ಯ ಪ್ರೇರಣಾ ಕಾರ್ಯಕ್ರಮಟು ಆರ್ಪಾತಿರಿಯರ ಸನಾತನ ನಾಟ್ಯಾಲಯದ ನಿಲೆಟ್ಟು ಕುಡ್ಲದ ಪುರಭವನಡು ಸನಾತನ ನೃತ್ಯ ಪ್ರೇರಣಾ ಕಾರ್ಯಕ್ರಮ ಅಟ್ಟನೆಯಾದಿತ್ತು. ಮೇಯರ್ ಪ್ರೇಮಾನಂದ ಶೆಟ್ಟಿ ಮಲ್ಲ ಬಿನ್ನೆರಾದ ಪಾಲ್ದೊಂಡರು. ಜೋಕ್ಲೆಡ ಭಾರತೀಯ ಸಂಸ್ಕೃತಿನ ಒರಿಪಾವನ ಕೆಲಸನು ಸನಾತನ ಸಂಸ್ಥೆ ನಡಪಾವೊಂದುಂಡು ಒಂದು ನಿಜವಾದ ಪುಗರುನ ಕೆಲಸ. ನಾಟ್ಯ ಬರವು ಕಲ್ತನಕಲು ಕಲ್ಪುನೆಟ್ಟು ಮಾತ್ರತ್ತು ಮಾತಾ ನಮ್ಮುನೆಡ್ಲ ಸಂಸ್ಕಾರ ಬುಳೆಪಾವೊಂದು ದುಂಬು ಪೋಪೆರೆಂದು ಪ್ರೇಮಾನಂದ ಶೆಟ್ಟಿ ಪಂಡೇರು. ಭಾರತೀಯ ಒಂದು ಸಂಸ್ಕಾರವನ್ನ ಅದರಲ್ಲೂ ಕೂಡ ಮಕ್ಕಳಲ್ಲಿ ಒಂದಷ್ಟು ಬೆಳೆಸುವ ಮುಖೇನ ಒಂದು ಉತ್ತಮ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಪುಣ್ಯಭೂಮಿ ಭಾರತ ಎನ್ನುವಂತಹ ಒಂದು ನಾಮಾಂಕಿತದ ಅಡಿಯಲ್ಲಿ ಏನು ಸನಾತನ ನಾಟ್ಯಾಲಯ ಒಟ್ಟು ನಮ್ಮ ಭಾರತ ದರ್ಶನವನ್ನು, ನಮ್ಮ ಪುಣ್ಯಕ್ಷೇತ್ರಗಳಿರ್ಬೋದು, ಈ ದೇಶದ ಪುಣ್ಯ ನದಿಗಳಿರ್ಬೋದು, ಇನ್ನಿತರ ಒಟ್ಟು ಈ ದೇಶದ ಈ ಒಂದು ಭಾರತವನ್ನು ಇಡೀ ನಮ್ಮ ಸಮಾಜಕ್ಕೆ ಅದರ ಕಲ್ಪನೆಯನ್ನು ಕೊಡುವಂಥದ್ದು, ಇನ್ನಷ್ಟು ಜನಸಾಮಾನ್ಯರಲ್ಲಿ ದೇಶ ಪ್ರೇಮವನ್ನು ಜಾಗೃತಿಗೊಳಿಸುವಂಥ ಕೆಲಸವೂ ಕೂಡ ಸನಾತನ ನಾಟ್ಯಾಲಯದಿಂದ ಆಗಿದೆ. ಹಾಗಾಗಿ ರೆಡ್ ಸರ್ತ 20ನೇ ಸಾಲದ ಭರತನಾಟ್ಯ ವಿದ್ವತ್ ಅಕೇರಿದ ಪರೀಕ್ಷೆ ಮುಗಿತನ ಬೊಕ್ಕ ವಿಶೇಷ ಸಾಧನೆ ಮಲ್ತನ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿಗಳಿಗೆ ಮೆಚ್ಚುಗೆ ಸಂದಾಯ್ತ ಮಲ್ತಿರು. ಸನಾತನ ಸಂಸ್ಥೆದ ಗುರುಕುಳಾಯಿನ ಕರ್ನಾಟಕ ಕಲಾಶ್ರೀ ಶಾರದಾ ಮಣಿಶೇಖರ್, ವಿದೂಷಿ ಶ್ರೀಲತಾ ನಾಗರಾಜ್ ಬುಕ್ಕ, ನಿರ್ದೇಶಕರು ಚಂದ್ರಶೇಖರ್ ಕೆ ಶೆಟ್ಟಿ ಮೊಹಳೆಗ್ ಶಿಷ್ಯರು ಮರ್ಯಾದೆ ಮಲ್ತಿರು. ಪುತ್ತೂರು ವಿವೇಕಾನಂದ ಬಿಎಡ್ ಕಾಲೇಜಿದ ಪ್ರಿನ್ಸಿಪಾಲರು ವಿದೂಷಿ ಡಾಕ್ಟರ್ ಶೋಭಿತಾ ಸತೀಶ್ ನಾಟ್ಯ ಕಲೆ ಬಗೆಟ್ ಅರಿನ ಅಭಿಪ್ರಾಯ ಪಟ್ಟೊಂಡಿರು. ಒಬ್ಬ ಗುರುವಾದವನು ಒಂದು ನಿರ್ದಿಷ್ಟವಾದ ಚೌಕಟ್ಟಿನ ಒಳಗೆ ಮಾತ್ರ ಟೀಚರ್ ಅಲ್ಲ ಅಥವಾ ಗುರು ಅಲ್ಲ, ಅದಕ್ಕಿಂತ ಆಚೆ ಒಂದು ಸಂಬಂಧ ಇದೆ. ಅಂದರೆ ನಾನೊಂದು ಶಾಲೆಯಲ್ಲಿ ಟೀಚರ್ ಆಗಿದ್ರೆ ಆ ಶಾಲೆಯ ಚೌಕಟ್ಟಿನ ಒಳಗೆ ಮಾತ್ರ ನನ್ನ ಕರ್ತವ್ಯ ಅಲ್ಲ, ಅವರು ನನ್ನ ಶಿಷ್ಯರು, ಅವ್ರಿಗೆ ನಾನು ಪಾಠ ಮಾಡಬೇಕು ಅಂತ ಮಾತ್ರ ಅಲ್ಲ, ಒಂದು ಇಡೀ ವ್ಯಕ್ತಿತ್ವ ರೂಪಿಸುವಲ್ಲೂ ಕೂಡ ನಮ್ಮ ಪಾತ್ರ ಇದೆ. ಒಳ್ಳೆಯ ಒಂದು ದೃಷ್ಟಿಯನ್ನಿಟ್ಟುಕೊಂಡು ನೀವೇನು ಸಂಸ್ಥೆಯನ್ನು ಮುಂದುವರಿಸ್ತಾ ಇದ್ದೀರೋ ಖಂಡಿತವಾಗಿ ಇದನ್ನೇ ಮುಂದುವರಿಸಿಕೊಂಡು ಹೋಗಿ ನಮ್ಮ ಸನಾತನ ಧರ್ಮ, ನಮ್ಮ ಸನಾತನ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವಂತಹ ಕೆಲಸ ನಿಮ್ಮಿಂದ ಆಗಲಿ. ಅದಕ್ಕೆ ನನ್ನ ಸಹಕಾರ ನಿಮ್ಮ ಜೊತೆಗೆ ಯಾವತ್ತೂ ಇರ್ತದೆ ಓರ್ವ ಶಿಷ್ಯಿಯಾಗಿ ಅಂತ ಹೇಳುತ್ತಾ, ವಿದ್ಯಾರ್ಥಿಗಳಿಗೆ ನಾಟ್ಯ ಅಭಿರ್ಸೆರೆಗ್ ಈ ಪೊರ್ತರು ಮರ್ಯಾದೆ ಮಲ್ತಿರು. ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ರಾಜ್ಯ ಗುರುಕಾರ್ಯರು ಹರಿಕೃಷ್ಣ ಪುನರೂರು ಪಾಲ್ದೊಂಡಿರು. ವಿದ್ಯಾರ್ಥಿಗಳಿಡಿದು ನೃತ್ಯ ಕಾರ್ಯಕ್ರಮ ಪ್ರದರ್ಶನ ಅಟ್ಟನೆ ಆದಿತ್ತು.
ತನಿಯೇ ಕೊರಗ ತನಿಯೇ ಅಜ್ಜೆ ಇಂಚ ತುಳು ಜನಕುಲು ಅರ್ತಿ ಪಿರ್ತಿಡು ನಮ್ಮೊಂದುಪ್ಪುನ ಕೊರಗಜ್ಜನು ವರ್ಷಡೊರ ಭಕ್ತಿರು ಕೋಲ ಕೊರ್ದು ಪರಕೆದ ಕೋಲ ಸಂದಾವಂದು ಬೈದಿರ ವಾಮಂಜೂರು ಮಂಗಳ ಜ್ಯೋತಿ ಕೈತಲ್ದ ಸ್ವಾಮಿ ಕೊರಗಜ್ಜ ಗುಡಿಟ್ಟು ಶನಿವಾರ ರಾತ್ರಿ ಕೊರಗಜ್ಜಗು ವರ್ಷದ ಕೋಲ ಕೊರಿಯರ ಊರ್ದ ಸುತ್ತಮುತ್ತದ ದೈವ ಭಕ್ತಿರು ಕೋಲ ತೂದು ಕೊರಗಜ್ಜನ ಕರಿಗಂಧ ಪ್ರಸಾದ ತೆತ್ತೊಂಡೆರ ಎಣ್ಸೂರ ಬರ್ಕೆದ ಬೈರಕ್ಕೆ ಬೈದೇ ದಿನ ಇಲ್ಲ ಜಾಲಡು ಕಾರದೀನೆನೆ ತಟ್ಟು ಎಣ್ಸೂರ ಬರ್ಕೆಡು ಐಸ್ರ ಮೂರ್ದುನ್ಗೆ ಒಂದು ಕೊರಗತನಿಯನ ಕಾರ್ಣಿಕ ಬುಳೆಸಳೆ ಹೆಚ್ಚುದುಂಡು ಕಿದೆಟ್ಟು ಕೈಕಂಚಿಳೇನ ಸಂತಾನ ಹೆಚ್ಚುದುಂಡು ಐಸ್ರ ತಮಿಳ್ದುನ್ಗೆ ಕಾಯಿ ಬುಡ್ದು ಮಾಯಗು ಸಂದಿನ ಕೊರಗತನಿಯೇ ಎಣ್ಸೂರ ಬರ್ಕೆದ ಜಾಲಡು ನಿಲೆ ಊರ್ದು ತುಳುನಾಡೋರ್ಮೆಲ ತಿರ್ಗದು ತನ್ನ ಸತ್ಯ ಧರ್ಮನು ದೆರ್ತು ಪತ್ತದು ಮಾತೆರೆಗ್ಲ ಅಜ್ಜೆ ಕೊರಗಜ್ಜೆ ಪಂದ ಆದು ಭಕ್ತರನ ಕೈಟು ಕೋಲ ಪಡೆ ಒಂದುಲೆ ಪ್ರತಿಯೊಂಜಿ ಇಲ್ಲಡು ಕುಡು ಬಸಳೆದ ಕಜಿಪುಡು ಬಾಜೆಲ್ಗು ಕಲಿ ಅವೆತ ಒಟ್ಟುಗು ಅಗೆಲ್ಡು ತೃಪ್ತಿ ಪಡೆ ಒಂದುಲೆ ವಾಮಂಜೂರು ಮಂಗಳ ಜ್ಯೋತಿ ಕೈತಲ್ದ ಸ್ವಾಮಿ ಕೊರಗಜ್ಜ ದೈವದ ಗುಡಿಟು ಶನಿವಾರ ರಾತ್ರಿ ಕೊರಗಜ್ಜುಗು ವರ್ಷದ ಕೋಲ ಕೊರಿಯರು ಊರು ಬುಕ್ಕ ಸುತ್ತಮುತ್ತು ಊರುಳಿನ ದೈವ ಭಕ್ತರು ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಟ್ರಸ್ಟ್ ವಾಮಂಜೂರು ಮಂಗಳ ಜ್ಯೋತಿ ನೆತ್ತ ಗುರ್ಕಾರ್ಯರು ಬೊಕ್ಕ ಸರ್ವ ಸದಸ್ಯರು ಕೋಲ ತೂದು ಕೊರಗಜ್ಜನ ಕರಿಗಂಧ ಪ್ರಸಾದ ದತ್ತೊಂಡೆರು. ಆಕಾಶದ ದೇವ ಒಂದು ಕೊಡ್ತೀರಿ ಭೂಮಂಡಲ ಪಾಟಿಗಳ ಏನಿನ ಪತ್ರ ಪತ್ತೆ ಸರ್ ಸೂಪರ್ ನಡೆ ಮಿಕ್ಕು ಸ್ವಾಮಿಗಳು ಮುನ್ನೂರು ಗ್ರಾಮ ಪಂಚಾಯತ್ದ 5ನೇ ವಾರ್ಡ್ದ ಮದನಿ ನಗರ ಮೂಜನೆ ಅಡ್ಡಮಾರ್ಗ ಪರಿಸರಡು ಸರಿಯಾಯಿನ ಚರಂಡಿದಂತೆ ಪಾಕ ವರ್ಷಲಿಡ್ದು ಸಮಸ್ಯೆ ಆದಿತ್ತಂಡ ಸಮಸ್ಯೆಲೆ ಗುಗುಮನಕೋರ್ನ ಎಸ್ಡಿಪಿಐ ಮದನಿ ನಗರ ಶಾಖೆ ಪಂಚಾಯತ್ ಸದಸ್ಯರು ಮೊಹಮ್ಮದ್ ಆರಿಫ್ ದುಂಬಾಳ್ತಡು ಚರಂಡಿ ಅಭಿವೃದ್ಧಿ ಮಲ್ಪಾದಿರ ಸುಮಾರು 30,000 ರೂಪಾಯಿ ಅನುದಾನಡು ಈ ಬೇಲೆ ಆತಂಡ ಉಳ್ಳಾಲ ಕ್ಷೇತ್ರದ ಮುನ್ನೂರು ಗ್ರಾಮ ಪಂಚಾಯತ್ ಸುತ್ತದ 5ನೇ ವಾರ್ಡ್ ಮದನಿ ನಗರದ ಮೂಜಿನೆ ಅಡ್ಡಮಾರ್ಗದ ಪರಿಸರಡು ಪಾಕ ವರ್ಷಳೆಡ್ದು ಚರಂಡಿ ನೀರು ಪರಿತು ಪೋಯರೆ ಸರಿಯಾಯಿನ ಚರಂಡಿ ದಾಂತೆ ಮಲ್ಲ ಸಮಸ್ಯೆ ಆದಿತ್ತಂಡು ಅವಲವಲು ಚರಂಡಿ ನೀರು ಒಂದುದು ವಾಸನೆ ಬರೊಂದಿತ್ತಂಡು ಈ ಸಮಸ್ಯೆಲೆಗ್ ಕೆಬಿಕೋರ್ನ ಎಸ್ಡಿಪಿಐ ಮದನಿ ನಗರ ಶಾಖೆ ಪಂಚಾಯತ್ ಸದಸ್ಯರಾದುಪುನ ಮೊಹಮ್ಮದ್ ಆರಿಫ್ ದುಂಬಾಳ್ತೆಡು ಎಡ್ಡೆ ರೀತಿಡು ಚರಂಡಿ ಕಟ್ಟಾಯರೆ ಪುಣೆದು ಬೇಲೆ ಮುಗಿತದುಂಡು ಇದಕ್ಕೆ 30,000 ರೂಪಾಯಿ ಪಂಚಾಯತ್ ಅನುದಾನ ಖರ್ಚು ಮಲ್ಪಾದಿರು ಶ್ರಮದಾನ ಮಲ್ತದ ಕೆಲಸ ಮಲ್ಪಾಯಿನ ಎಸ್ಡಿಪಿಐ ಶಾಖೆ ಗುರುಕಾರ್ಯರು ಜುಬೇರ್ ಪಕ್ಕ ಬಾಕಿದ ಕಾರ್ಯಕರ್ತೆರೇನ ಕೆಲಸುನು ಎಸ್ಡಿಪಿಐ ಉಳ್ಳಾಲ ವಿಧಾನಸಭಾ ಗುರುಕಾರ್ಯರು ಅಬ್ಬಾಸ್ ಕಿನ್ಯಾತೂದು ಮೆಚ್ಚುಗೆ ತೆರಿಪಾಯರು ನಂಗೆ ಕೂಡ ಮೂಕು ಕೊಡ್ಕೊಂತಿಲ್ಲ ಹಂಗಂತವ್ರ ಪರಿಸ್ಥಿತಿ ಇಂತು ಬಂತು ಊಡ ಓಟು ಕೇಟಪ್ಪ ಊಡ ಉಳ್ಳೆ ಅಂಕತೆ ಅವ್ರ ಆಲ್ಮಾರೆಲ್ಲ ಚೊన్నారు ನಂಗೆ ಇದೀಗವ್ರು ನೀವು ಪರಿಹಾರ ಹಾಕಿ ತರ್ನು ಇನ್ಶಾಲ್ಲ ಅಪ್ಪ ನಂಗೆ ಚುಂತಿನ ಇದು ನಂಗೆ ಓಟ್ಲು ವಿನ್ನಾಯಿಲ್ಲೆಂಗಿಲು ಇದು ನಂಗೆ ನಂಗೆಲ್ಲ ಕಣ್ಣಾರ ಕಂಡಲ್ಲೇ ನಂಗೆ ಸಮಸ್ಯೆ ಅಂದರೆ ಇನ್ಶಾಲ್ಲ ನಂಗೆ ಇದು ಪರಿಹಾರ ಹಾಕ್ರಜುಂಟು ನಂಗೆ ಇಂಕು ಅವರು ವಾಗ್ದಾನ ಕೊಡ್ತಿದ್ದಿನ ಇನ್ಶಾಲ್ಲ ಅದು ಇಂದು ಪೂರ್ತಿಗರ ಆಯ್ತು ಇದರ ವಿಷಯದ ನಂಗೆ ಪಂಚಾಯತ್ಲೆಲ್ಲ ಹೋಯ್ತು ಪ್ರಸ್ತಾಪ ವೆಚ್ಚಿದ್ದಿನ ಇಪ್ಪ ಸದ್ಯದ ಇಪ್ಪ ಚರಂಡಿ ವ್ಯವಸ್ಥೆ ಇಲ್ಲ ಅಂತ ಇದು ಬಂದ್ಬಿಟ್ಟು ನಂಗೆ ಇಪ್ಪ ಎಸ್ ಡಿ ಪಿ
ನಂಗೆ ಮೆಂಬರ್ಮಾರು ಎಲ್ಲರೂ ಸೇರಿತ್ತು ഞങ്ങൾ പാർട്ടിയോട് ഇച്ചിരി ഫണ്ട് എടുത്തിട്ട് വിശാല കൊറിയ ദാനിമാരെ സഹായത്തിൽ ഞങ്ങൾ കൊറിയ ദാനിമാരെ സഹായത്തിൽ ഇത് ഞങ്ങൾ ಎಲ್ಲ ಪಟ್ಟಿ ಇಂದು ಪೂರ್ತಿಯಾಕಿ ಈ ಪಣಿ ಸ್ವಾಭಿಮಾನಿ ವಕೀಲರ ವೃಂದ ಕುಡ್ಲ ಮೊಕ್ಲೆನ ನಿಲೆಟ್ ಕುಡ್ಲದ ಕೋರ್ಟ್ ಅಂಗನಡು ಶ್ರೀದೇವಿ ಮಹಾತ್ಮೆ ಆಟ ಗೊಬ್ಬಾದಿತ್ತೆರ ಶ್ರೀ ಜ್ಞಾನಶಕ್ತಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗವೃಜ ಕ್ಷೇತ್ರ ಪಾವಂಜೆ ಮುಕ್ಕಲು ಗೊಬ್ಬುದು ತೋಜಾಯಿನ ಆಟದ ಒಂಜಿ ಪೊರ್ಲು ಕೆಮರ ಕಣ್ಣಿಡ್ದು ಇತ್ತೆ ನಿಕ್ಲೆನ ಕಣ್ಣದುಂಬುಗು ಈಗ ತಾನೇ ನಾನು ಹುಟ್ಟಿಕೊಂಡವ, ಬಹುಶಃ ನಾನು ಈಗಲೇ ಹುಟ್ಟಿರಬೇಕು. ಬೇರೆ ಯಾರು ವಿಚಾರಿಸುವುದಕ್ಕೆ ಕಾಣಿಸುತ್ತಾ ಇಲ್ಲ, ಯಾರೂ ಕಾಣುವುದಿಲ್ಲ. ಆದ ಕಾರಣ ನಾವೇ ಪರಸ್ಪರ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕಾಗಿದೆ. ನಿನ್ನನ್ನು ಕಂಡಾಕ್ಷಣ ನನಗೆ ಪ್ರೀತಿ ವಿಶ್ವಾಸ ಹುಟ್ಟಿದ ದೆಸೆಯಿಂದ ನಿನ್ನನ್ನು ತಮ್ಮ ಎನ್ನಲೇ. ನಾರಾಯಣ ನೀರಜಥಳ ನಯನ ಮಾಧವ ಅಚ್ಯುತ ಮುಕುಂದ ಕೇಶವ ಜಯ 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 ಜಯ. ನೀವೇ ದೊಡ್ಡ ಪಿಶಾಚಿ. ಅಂತರ್ಪಟ್ಟ ಅಂತ ಈ ಕಡೆಗೆ ಬನ್ನಿ, ಈ ಕಡೆಗೆ ಬನ್ನಿ. ಯಾಕೆ ಬರೋಯ್ತಾರೆ? ಹೊಲಿಗೆ ಹಾಕ್ಲಿಕ್ಕೆ. ಅವರ್ದೇನು ತಲೆ ಕಡಿಲಿಕ್ಕುಂಟ? ನನ್ನನ್ನು ಯಾಕೆ? ನಿನ್ನ ಅಪ್ಪ ವೆಂಕಪ್ಪನನ್ನು ತಲೆ ಕಡಿಲಿ. ಭಾಷೆ ಕೆಟ್ಟವ. ಯಾರ ಕೊರಳಿಗೆ ಅಂತ ಹೇಳಿಲ್ಲ, ಅದು ಹುಡುಗಿಯ ಕೊರಳಿಗೆ ಹಾಕಿ. ಬಂದಂತಹ ಸುಭಾಟ ಯಾರು? ಕೇವಲ ನಗು ಅಲ್ಲ, ದೇವೇಂದ್ರ ದೇವಲೋಕವನ್ನು ಬಿಟ್ಟು ಹೋಗಿದ್ದ. ಆಮೇಲಿನ ವಿಷಯ ಕೇಳ್ಬೇಕು. ಏನು ಹೇಳು ನೋಡುವ. ಗಂಡ ಚೇತ ನೋಡಿದ್ರು ಇವರೇ. ಪಾಪಿ ಎಲ್ಲಿ ಬಂದು ಕುಳಿತುಕೊಳ್ಳುವುದು? ಗರುಡ ಕಂಬದ ಮೇಲೆ ಬಂದು ಕಾಕೆ ಕುಳಿತ ಹಾಗೆ. ನನಗೆ ಈ ರೀತಿಯಾದಂತಹ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ, ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬರೆಸದೇ ಇದ್ದಾರೆ. ದಿಟ್ಟಿಸುತ್ತೆಯಾದಂತಹ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ತಂದೆಯ ಫಲಕ್ಕಾಗಿ ಕಾದಿರಬೇಕಾದವರು ನೀನು, ಶೃಂಗಾರದಲ್ಲಿ ಇರಬೇಕಾದವರು ನೀನಲ್ವೇ? ಯಾಕೆ ಮನೆ ತುಕ್ಕಿಸ್ತೈತಿ? ಕಂದ, ನಮ್ಮ ಪಾಲಿಗಿನ್ನು ಸಂತಸದ ದಿನಗಳು ಎನ್ನುವುದು ಕನ್ನಡಿಯ ಗಂಟಾಗಿ ಹೋಯಿತು ಮಗನೇ. ಯಾಕೆ ಜನಡಿ? ಸೋತಂತ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ ಮೋಸದಿಂದ ಕೊಲ್ಲಿಸಿದರು. ಮಾತಲಾಲಿ ಸುಖಳ ಮಹಿಷನು ವಿಧಾನ ವರದ ಬಲದಿಯೇ ಸುರಬ್ರದ ಎಲ್ಲವ ದೆಸೆ ಗಿಡಿಸಿ ನಿರ್ಭೀತಿಯಿಂದ ನಿಜ ನಿಜ ನಾನೇ ಕೊಂದವ. ಏನು ದ್ವೇಷ? ಜಯ ಜಯ ಇತ್ತೆ ಕುಡೋರೈನಿತ ಮಲ್ಲ ಸುದ್ದಿಲೋ. ಉಳ್ಳಾಲ ಬೀಚುಡು 4 ವರ್ಷದ ಪೊಣ್ಣನ ಕಡಲು ಸೇರೆಡ್ದು ಬಚಾವ್ ಮಲ್ತಿನ ಉಳ್ಳಾಲ ಗೃಹ ರಕ್ಷಕ ದಳತ ಪ್ರಸಾದ್ ಸುವರ್ಣರೆಗೂ ಮೆಚ್ಚುಗೆದ ಮರ್ಯಾದೆ.
ಗೃಹ ರಕ್ಷಕ ದಳಕ್ಕೂ ತಿರ್ಗಾಟದಕ್ಲಿನ ಜವಾಬ್ದಾರಿ ಉಂಡು ಡಾಕ್ಟರ್ ಮುರಳಿ ಮೋಹಂ ಚುಂತಾರ್. ರಡ್ಡನೇ ವಾರಗೂ ಪದ್ಯ ದಿನ ನಮ್ಮ ಕುಡ್ಲ ಟಾಕೀಸ್ ಪೆಪ್ಪೆರೆರೆ ಪೆರೆರೆರೆ ಸಿನಿಮಾ ಸುರುತವಾರಡು ಕೇಂದಿನ ಪ್ರಶ್ನೆಲಿಗ ಗೆಂದಿನಕ್ಲಿಗ ಇನಾಮು ಕೊರ್ಪುನ ಲೇಸ್. ದೌರ್ಜನ್ಯ ನಡಪಾಯಿನ ಉಳ್ಳಾಲ ಪೊಲೀಸರಿಗೂ ವಿರೋಧ ಕುಡ್ಲಡ ಕ್ಯಾಂಪಸ್ ಫ್ರಂಟ್ ಪ್ರತಿಭಟನೆ. ಬ್ರಹ್ಮಕಲಶದ ಸಂಕಲ್ಪ ನಮ್ಮ ಮಲ್ತಂಡಲ ಅವೇನದೆತ್ತೊನ್ನ ಈಚೆನ ಭಗವಂತೆ ತೋಜಾವಡು ಶಕ್ತಿನಗರ ಗೋಪಾಲಕೃಷ್ಣ ದೇವಸ್ಥಾನಡು ಬ್ರಹ್ಮಕಲಶದ ಲೆಪ್ಪೊಲೆ ಬಿಡುಗಡೆ. ಇಡೆಗ್ ಇನ್ನಿತ ನಮ್ಮ ಕುಡ್ಲ ತೊಡು ವಾರ್ತೆಲು ಮುಗಿಂಡು ನನಗೆಲ್ಲ ಈತೆ ಪೊರ್ತುಗೂ ನಮ್ಮ ಕುಡ್ಲ ತೊಡು ವಾರ್ತೆಲು ಸೊಲ್ಮೆ.